ಪ್ರೀತಿಯ ಕೇಳುಗರೆ, ಮಾನ್ಯ ಡಿವಿಜಿಯವರ ದಿನಕ್ಕೊಂದು ಮಂಕುತಿಮ್ಮನ ಕಗ್ಗವನ್ನು ಆಲಿಸುತ್ತಿರುವ ತಮಗೆಲ್ಲರಿಗೂ ನಮಸ್ಕಾರ. ಇಂದಿನ ಜ್ಞಾನವೇ ಬೆಳಕು ಸರಣಿ ಸಂಚಿಕೆ 173. ಕಗ್ಗ ವ್ಯಾಖ್ಯಾನದಲ್ಲಿ ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಲಿದ್ದಾರೆ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ ಕೇಳುಗರೆ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿಯವರ ಕಗ್ಗವನ್ನು ಕೇಳಿ ಬರೋಣ. ಫಲವಿಲ್ಲ ಕಾರ್ಯಕಾರಣವಾದದಿಂ ತತ್ವ ಸಿಲುಕದು ಎಮ್ಮಯ ತರ್ಕ ಕರ್ಕ ಶಾಂಕುಶಕ್ಕೆ ಸುಳಿಯುವುದು ಆಗ ಈಗಳ್ ಅದು ಸೂಕ್ಷ್ಮಾನು ಅನುಭವಗಳಲ್ಲಿ ತಿಳಿ ಮನದೆ ನೋಳ್ಪರ್ಗೆ ಮಂಕುತಿಮ್ಮ. ಫಲವಿಲ್ಲ ಕಾರ್ಯ ಕಾರಣವಾದದಿಂ ತತ್ವ ಸಿಲುಕಾದಿಮ್ಮಯ ತರ್ಕ ಕರ್ಕ ಶಾಂಕುಶಕ್ಕೆ ಸುಳಿಬುದಾಗಿಗಳದು ಸೂಕ್ಷ್ಮಾನುಭವಗಳಲ್ಲಿ ತಿಳಿಮನದೆ ನೋಳ್ಬರ್ಗೆ ಮಂಕುತಿಮ್ಮ. ತಿಳಿಮನದೆ ನೋಳ್ಬರ್ಗೆ ಮಂಕುತಿಮ್ಮ. ಈ ಜಗತ್ತಿನಲ್ಲಿ ಆಗಿರುವ ಸೃಷ್ಟಿಯ ಕಾರ್ಯ ಕಾರಣಗಳು ಸೇರಿದಂತೆ ಅದೆಷ್ಟೋ ವಿಚಾರಗಳನ್ನು ಚಿಂತನೆಗಳನ್ನು ನಾವು ಬಹಳಷ್ಟು ಬಾರಿ ಚರ್ಚೆ ವಾದಗಳನ್ನು ಮಾಡುತ್ತೇವೆ. ಆದರೆ ಈ ವಾದಗಳಿಂದ ಯಾವುದೇ ಉಪಯೋಗಗಳು ಆಗುವುದಿಲ್ಲ. ಅವುಗಳ ತತ್ವಗಳು ಅಷ್ಟು ಸುಲಭವಾಗಿ ನಮ್ಮ ಮನಸ್ಸಿಗೆ ನಮ್ಮ ಆಲೋಚನಾ ಲಹರಿಗೆ ನಿಲುಕಲಾರದು. ಅರ್ಥೈಸಿಕೊಂಡರೂ ಎಷ್ಟೋ ವಿಚಾರಗಳು ನಮಗೆ ಅರ್ಥ ಮಾಡಿಕೊಳ್ಳಲು ಕಷ್ಟ ಸಾಧ್ಯವಾಗುತ್ತದೆ. ಒರಟಾದ ಆಯುಧಗಳಿಂದ ನೋಡುವ ಬದಲು ವಿಷಯಗಳನ್ನು ತಿಳಿ ಮನಸ್ಸಿನಿಂದ ಕಂಡರೆ ಸೂಕ್ಷ್ಮ ಅನುಭವಗಳಲ್ಲಿ ಆಗಾಗ ಅದು ನಮಗೆ ಕಾಣಸಿಗುತ್ತದೆ ಎಂದು ಮಾನ್ಯ ಗುಂಡಪ್ಪನವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ಈ ಸೃಷ್ಟಿಯ ಹಿಂದೆ ಒಂದು ಶಕ್ತಿ ಇದೆ. ಆ ಶಕ್ತಿಯೇ ಸೃಷ್ಟಿಕರ್ತ ಅಂತ ನಾವೆಲ್ಲರೂ ಕೂಡ ಕರಿತೇವೆ ಮತ್ತು ನಂಬ್ತೇವೆ. ಈ ಸೃಷ್ಟಿಯ ಹಿಂದೆ ಒಂದು ಕಾರಣವಿದೆ. ಕಾರ್ಯ ಕಾರಣವಿಲ್ಲದೆ ಯಾವ ಕೆಲಸವೂ ಆಗಲಾರದು. ಹಾಗಾಗಿ ಈ ಸೃಷ್ಟಿಯ ಕಾರ್ಯ ಕಾರಣದ ಬಗ್ಗೆ ಹಲವಾರು ರೀತಿಗಳಲ್ಲಿ ನಾವು ವಾದ ವಿವಾದಗಳನ್ನು ಮಾಡುತ್ತೇವೆ. ಈ ಸೃಷ್ಟಿಯು ಯಾಕೆ ಆಗಿದೆ ಎನ್ನುವ ಬಗ್ಗೆ ಚರ್ಚೆಗಳನ್ನು ಮಾಡುವುದಕ್ಕಿಂತ ಬದಲಾಗಿ ನಮ್ಮೆಲ್ಲರ ಸೂಕ್ಷ್ಮ ಮನಸ್ಸಿನಿಂದ ಈ ಜಗತ್ತನ್ನು ಕಂಡರೆ, ಸೃಷ್ಟಿಯ ವಿಸ್ಮಯವನ್ನು ಕಂಡರೆ ಎಲ್ಲರಿಗೂ ಕೂಡ ನಿತ್ಯದ ಜೀವನದಲ್ಲಿ ಅದೆಷ್ಟೋ ಅನುಭವಗಳು ಬರುತ್ತವೆ. ಆ ನೆಲೆಯಲ್ಲಿಯೇ ನಿರ್ಮಲ ಮನಸ್ಸಿನಿಂದ ಅನುಭವಿಸಿದರೆ ಪರಮಚೇತನವು ಅನುಭವಕ್ಕೂ ಹಾಗೂ ಜೀವನ ದರ್ಶನದಲ್ಲಿಯೂ ಕೂಡ ಎಲ್ಲವೂ ಲಭಿಸುತ್ತದೆ ಎನ್ನುವುದನ್ನು ಮಾನ್ಯ ಗುಂಡಪ್ಪನವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ನಾವು ಕಾಣಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.